ವಾಮಂಜೂರು ಸೈಂಟ್ ರೇಮಂಡ್ಸ್ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ಮತ್ತೆ ಭುಗಿಲೆದ್ದಿದೆ. ಹಿಜಾಬ್ ಧರಿಸಿ ಪರೀಕ್ಷೆಗೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರಿಗೆ ಪರೀಕ್ಷೆಯನ್ನು ನಿರಾಕರಿಸಿದ ಕಾಲೇಜ್ ಆಡಳಿತ ಮಂಡಳಿ. ತರಗತಿಗೆ ಹೋಗದಂತೆ ವಿದ್ಯಾರ್ಥಿಗಳನ್ನು ಶಿಕ್ಷಕರು ತಡೆದಿದ್ದಾರೆ. ಈ ಹಿಂದೆ 2 ಪರೀಕ್ಷೆ ಹಿಜಾಬ್ ಧರಿಸಿ ಬರೆದಿದ್ದರು ವಿದ್ಯಾರ್ಥಿಗಳು. ಇಂದು ಪರೀಕ್ಷೆ ಬರೆಯಲು ನಿರಾಕರಿಸಲಾಗಿದೆ. ವಿದ್ಯಾರ್ಥಿಗಳ ಪೋಷಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಜೊತೆಗೆ ವಿದ್ಯಾರ್ಥಿಗಳ ಟಿಸಿ ನೀಡುವಂತೆ ಪೋಷಕರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಮಧ್ಯೆ ಪೊಲೀಸರು ಮಧ್ಯೆ ಪ್ರವೇಶಿಸಿ ವಿದ್ಯಾರ್ಥಿಗಳನ್ನು ಮನೆಗೆ ಕಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದೆಡೆಯಿಂದ ಕಾಲೇಜ್ ಶಿಕ್ಷಕರು ಸಾಕಷ್ಟು ವಿನಂತಿ ಮಾಡಿದ್ದಾರೆ. ಆದರೆ ವಿದ್ಯಾರ್ಥಿನಿಯರ ಕಡೆಯಿಂದ ಸಾಕಷ್ಟು ಆಕ್ರೋಶ ಕೇಳಿ ಬಂದಿದೆ. ಟಾರ್ಚರ್ ಆಗಿ ಉಳ್ಳಾರ ಎಕ್ಸಾಮ್ ಎಲ್ಲೋ ಬಿಟ್ಟೋ ಇಲ್ಲ ಹುಡುಗ ಹೆಣ್ಮಕ್ಕಳು ನಿಪ್ಪಾಟ್ಯಾರು ಈ ಆಣ್ಮಕ್ಕಳು ಚೆನ್ನ ಉಳ್ಳಾರ ಅವತ್ತು ಬೋರ್ ಅಂತ ಹಾಕಿ ಉಳ್ಳಾರ ಎಂದ್ರೆ ಒಂದಿಲ್ಲ ಪಾಡಿ ವಿಡಿಯೋ ಹಾಕಿ ಉಳ್ಳಾರ ಹಂಗಮ್ಮೆ ಎಂದ್ರೆ ಅಜೆಂಡಾ ಬೆಚ್ಚಿಟ್ಟು ಹಾಕಿ ಉಳ್ಳ ಅನ್ಕೊಂತ ಇಂಟ್ಲೆ ಓಕೆ ಇದೊಂದು ಬೇಗ ಆ್ಯಕ್ಷನ್ ಇಡ್ತೇನೆ ಅಲ್ಲಿ ಅಂತ ನಮ್ಮನ್ನು ಹೆದರಿಸ್ತಿದ್ದಾರೆ ಇಲ್ಲಿ ಸ್ವಲ್ಪ